ಕಡಲಾಕ್ರಮಣದಲ್ಲಿ ಮನೆಯನ್ನ ಕಳೆದುಕೊಂಡಿರುವ ಕುಟುಂಬಗಳು ಈಗ ಬಾಡಿಗೆಯ ಮನೆಗಳಲ್ಲಿ ದಿನಗಳನ್ನ ಕಳೆಯುತ್ತಿವೆ. ಆದರೆ ಕಡಲಾಕ್ರಮಣದಲ್ಲಿ ಮನೆ ನಾಶವಾದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಸಿದ ವರದಿಗಳನ್ನ ಸಂಗ್ರಹಿಸಿಕೊಂಡು ಕೆಲವರು ಹಣ ಸಂಗ್ರಹ ಮಾಡಿ ಗುಳು ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬರುತ್ತಿದೆ. ಈ ಆರೋಪವನ್ನ ನೇರವಾಗಿ ಫಲಾನುಭವಿಗಳ ಭಾಗದಿಂದ ಕೂಡ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಮನೆ ನಷ್ಟ ಹೊಂದಿದವರಿಗೆ ಸಹಾಯವನ್ನ ನೀಡಲು ಇಚ್ಛಿಸುವವರು ಆಯಾ ಪ್ರದೇಶದ ಜಮಾಅತ್ ದೇವಸ್ಥಾನಗಳ ಕಮಿಟಿ ಅಥವಾ ಸರ್ಕಾರ ಸಂಘಟನೆಗಳ ಪ್ರತಿನಿಧಿಗಳ ಮುಖಾಂತರ ನೀಡುವಂತೆಯೂ ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ಆಕ್ರಮಣಕ್ಕೊಳಗಾದ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಆಗಮಿಸಿ ಅವರು ನೀಡಿದ ಭರವಸೆಯಲ್ಲಿ ಬಾಡಿಗೆ ಮನೆಗಳನ್ನ ಆಯ್ದುಕೊಂಡಿದ್ರು. ಆದರೆ ಇವರಿಗೆ ಯಾವುದೇ ಸಹಾಯ ಲಭಿಸಿಲ್ಲ ಎಂಬುದಾಗಿ ಬಾಡಿಗೆ ಮನೆಯಲ್ಲಿ ಕಾಲವನ್ನ ಕಳೆಯುತ್ತಿರುವ ಕುಟುಂಬಗಳು ಆರೋಪಿಸಿದ್ದಾರೆ. ಮುಸುಡಿ ಕಡಲ್ಕೊರೆತದಲ್ಲಿ ಮೊಹಮ್ಮದ್ ನೆಬಿಸಾ ಕೈಜಮಾ ಸೇರಿದಂತೆ 9 ಕುಟುಂಬಗಳ ಮನೆಗಳನ್ನ ಕಡಲು ಆಕ್ರಮಿಸಿತ್ತು.